ಮಂಗಳೂರಿನ ಸಂತ ಅಲೋಷಿಯಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳ ಶಿಕ್ಷಕ ರಕ್ಷಕ ಸಭೆಯು ಕಾಲೇಜಿನ ಲಯೋಲಾ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಮೊದಲಿಗೆ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಾರ್ಥನೆ ನೆರವೇರಿಸಿದರು. ಈ ವೇಳೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಂಗಳೂರಿನ ಸಂತ ಆನ್ಸ್ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕಿ ಡಾಕ್ಟರ್ ಆನಂದಿ ಮಾಠೀಸ್ ಅವರು ಮಾತನಾಡಿ, ಭಾರತ ದೇಶದ ಹಿಂದಿನ ಶಿಕ್ಷಣ ನೀತಿಗೆ ಹೋಲಿಸಿದ್ರೆ ಇಂದಿನ ಶಿಕ್ಷಣ ನೀತಿ ಬಹಳ ಮುಂದುವರೆದಿದೆ. ಹೈಸ್ಕೂಲ್ ಮತ್ತು ಡಿಗ್ರಿಯನ್ನ ಜೋಡಿಸುವ ಸೇತುವೆ ಪದವಿ ಪೂರ್ವ ಶಿಕ್ಷಣ. ಈ ಹಂತದಲ್ಲಿ ಪೋಷಕರಾದ ನೀವು ಮಕ್ಕಳ ಕಡೆ ಹೆಚ್ಚಿನ ಮಹತ್ವ ಕೊಡಬೇಕು. ಸಂತ ಅಲೋಷಿಯಸ್ ಕಾಲೇಜು ನಿಮ್ಮ ಮಕ್ಕಳನ್ನ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ನಿರ್ಮಿಸುವಲ್ಲಿ ಮಹತ್ತರ ಪಾತ್ರವನ್ನ ವಹಿಸುತ್ತದೆ ಎಂದು ಹೇಳಿದ್ರು. ನಮ್ಮ ತರುಣ ಜನಾಂಗವನ್ನ ಸಬಲೀಕರಿಸಿ ಉತ್ತಮ ಮಾನವ ಜನಾಂಗಕ್ಕೆ ಅವರನ್ನು ಹೊಂದಿಸಬೇಕಂತ ನಮ್ಮ ಸೆಂಟ್ ಅಲೋಷಿಯಸ್ ಪ್ರೌಢ ಯೂನಿವರ್ಸಿಟಿ ಕಾಲೇಜ್ ಆಗಲಿ ಈ ಸಂಸ್ಥೆಯ ಇದರ ಒಂದು ವಿಷನ್ ಅನ್ನು ಅದೇ ರೀತಿ ಪ್ರೀ ಯೂನಿವರ್ಸಿಟಿ ಶಿಕ್ಷಣದಲ್ಲಿ ನಿಮ್ಮ ಮಕ್ಕಳು ಕಲಿತಾ ಇದ್ದಾರೆ. ಇಲ್ಲಿ ನಾವು ಪ್ರೀ ಯೂನಿವರ್ಸಿಟಿ ಅಂತ ಹೇಳ್ತೇವೆ. ಬೇರೆ ಕಡೆ 11th standard 12th standard they say that, or it is called as higher education, higher secondary education it is called. What is the goal of this pre-university education? It is a 2-year course. ನಿಮ್ಮ ಮಕ್ಕಳನ್ನ 2 ವರ್ಷಕ್ಕೆ ಪ್ರೀ ಯೂನಿವರ್ಸಿಟಿಗೆ ನೀವು ಅಡ್ಮಿಟ್ ಮಾಡಿದ್ದೀರಾ. ಆದರೆ ಈ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಅಂದ್ರೆ ಏನು? What is it? Pre-university education has its own goals. It has own objectives. In pre-university education bridges the school and the university. ಅದನ್ನ ಜೋಡಿಸ್ತಿದೆ. ಒಂದು ವೇಳೆ ಯೂನಿವರ್ಸಿಟಿ ಎಜುಕೇಶನ್ಗೆ ಹೋಗುದಾದ್ರೆ ಅವರಿಗೆ ಯಾವ ಥರದ ಪ್ರಿಪರೇಷನ್ ಬೇಕು ಅದನ್ನ ಈ 2 ವರ್ಷದಲ್ಲಿ ರೂಪಿಸಲಿಕ್ಕೆ ಮಕ್ಕಳನ್ನ ನಂತರ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಮೆಲ್ವಿನ್ ಮೆಂಡೋನ್ಸಾ ಅಷ್ಟೇ ಅವರು ಮಾತನಾಡಿ, ಪೋಷಕರಾದ ನೀವು ನಿಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳುಹಿಸಿದ ನಂತರ ಅವರ ಬಗೆಗೆ ವಿಶೇಷ ಕಾಳಜಿ ವಹಿಸಬೇಕು. ಅವರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಅವರ ದಾಖಲೆಯ ಬಗ್ಗೆ ಗಮನ ಹರಿಸಬೇಕು. ನಾವು ಕಾಲೇಜಿನಿಂದ ನಿಮ್ಮ ಮಕ್ಕಳು ತರಗತಿಗೆ ಹಾಜರಾಗದಿದ್ದಲ್ಲಿ ಸಂದೇಶವನ್ನ ಕೂಡ ಕಳಿಸ್ತಿದ್ದೇವೆ. ಮಕ್ಕಳೊಂದಿಗೆ ಹೆಚ್ಚಿನ ಸಮಯ ಕಳೆಯಿರಿ ಎಂದು ಹೇಳಿದ್ರು. We also try to teach them value education. We also tell them what is right and what is wrong. And you also teach them. You get these messages. How many of you receive messages from the college? Raise your hands. Attendance, another thing. All of you receive this. Thank you. All of you receive information about the college. If your son and daughter is absent for a single hour, immediately you will get a message. Why do we send this message? We send this message to you to inform that your son and daughter is not in the class. If he is at home, you are comfortable because he is sick or he has taken leave, he is at home. But if you are sent him to the college and he is not in the college, it is a reminder for you to check where did your son go, where did your daughter go. And that is the partnership. ಈ ಸಂದರ್ಭ ಶಿಕ್ಷಕ ರಕ್ಷಕ ಸಮಿತಿಯ ಪದಾಧಿಕಾರಿಗಳಾದ ಜ್ಯೋತಿ ಪಾಯಸ್, ಕ್ರಿಶ್ ಡಿಸೋಸಾ, ಕಾಲೇಜಿನ ವಿಜ್ಞಾನ ವಿಭಾಗದ ಉಪ ಪ್ರಾಂಶುಪಾಲರಾದ ಮುರಳೀಕೃಷ್ಣ ಚಿಎಂ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.